ನಮಸ್ಕಾರ. ಎವರೆಸ್ಟ್ ಮುಳುಗಿಸಬಹುದಾದ ಕಡಲಾಳದ ಮನೆಯ ವಿನ್ಯಾಸ ಸಿದ್ಧ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಕಡಲ ಆಳಕ್ಕೆ ಹೋದಂತೆ ಹೆಚ್ಚು ಒತ್ತಡ ಕಾಡುತ್ತದೆ. ನೀವು ಚಾಲೆಂಜರ್ ಡೀಪ್ಗೆ ಹೋದರೆ ಹಪ್ಪಳವಾಗುತ್ತೀರಿ. ಏಕೆ ನೋಡೋಣ ಬನ್ನಿ. ನಾವೆಲ್ಲ ನೀರಿನಡಿ ಇಣುಕಿ ನೋಡುತ್ತೇವೆ, ಕೆಲವು ಬಾರಿ ಇಳಿದು ನೋಡುತ್ತೇವೆ, ಅಷ್ಟೇ ಏಕೆ ಮುಳುಗಿಯೂ ನೋಡುತ್ತೇವೆ. ಕೆಲವು ಕಡೆ ಮೇಲಿನಿಂದಲೇ ನೀರಿನ ತಳ ಸ್ಪಷ್ಟವಾಗಿ ಕಂಡರೆ ಕೆಲವು ಕಡೆ ನೀರಿನ ತಳ ಮುಳುಗಿದರೂ ಕಾಣುವುದಿಲ್ಲ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮುಳುಗಿದವರಿಗೆ ತಳ ಕಾಣಲಿಲ್ಲ. ಭಕ್ತಿ ಕಂಡಿತಲ್ಲ, ಅವರಿಗೆ ಅಷ್ಟೇ ಸಾಕು. ಸ್ಕೂಬಾ ಡೈವಿಂಗ್ ಮೂಲಕ ಸಾಕಷ್ಟು ತಳ ಕಾಣಲು ಇಂದು ಸಾಧ್ಯವಿದೆ. ಮಾಲ್ಡೀವ್ಸ್ ಮೊದಲಾದ ಕಡೆ ಕಡಲಡಿ ಹೋಗಿ ಸ್ವಲ್ಪ ಕಾಲ ಉಳಿಯಬಲ್ಲ ನೆಲೆಗಳಿವೆ. ಕಡಲನ್ನು ನೋಡುತ್ತಾ ಕಡಲಡಿ ಕಟ್ಟಿದ ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಕೆಲವು ಕಡೆ ಅವಕಾಶವಿದೆ. ಆದರೆ ಈಗ ಕಡಲಡಿ ವಾಸ ಮಾಡಲು ಒಂದು ಯೋಜನೆಯೇ ತಯಾರಾಗುತ್ತಿದೆ. ಡೀಪ್ ಎಂಬ ಕಂಪನಿಯು 1,000 ಕೋಟಿ ರೂಪಾಯಿಯ ಯೋಜನೆಯೊಂದನ್ನು ಹಮ್ಮಿಕೊಂಡಿದೆ. ಆ ಯೋಜನೆಯಂತೆ ಮಾನವನು 2027ರ ಹೊತ್ತಿಗೆ ಕಡಲೊಳಗೆ ಬದುಕಲು ಸಾಧ್ಯವಾಗುವುದಂತೆ. ಕಡಲೊಳಗೆ ಎಂದರೆ ಸಮುದ್ರ ಮಟ್ಟದಿಂದ 200 ಮೀಟರ್ ಆಳದಲ್ಲಿ. ಅದಕ್ಕಿಂತ ಆಳಕ್ಕೆ ನೀರಿನ ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ಅದನ್ನು ತಡೆಯುವ ವ್ಯವಸ್ಥೆ ಬೇಕಾಗುತ್ತದೆ. ಉದಾಹರಣೆಗೆ 2 ಕಿಲೋಮೀಟರ್ ಆಳದಲ್ಲಿ ಅಲ್ಯೂಮಿನಿಯಂ ಪಾತ್ರೆಯು ಹಪ್ಪಳವಾಗುತ್ತದೆ. 3 ಕಿಲೋಮೀಟರ್ ಆಳದಲ್ಲಿ ಸ್ಟೀಲ್ ಡಬರಿ ಹಪ್ಪಳವಾಗುತ್ತದೆ. 16 ಕಿಲೋಮೀಟರ್ ಆಳಕ್ಕೆ ಹೋಗುವಾಗ ಆಳದ ನೀರಿನ ಒತ್ತಡ ತಡೆಯುವ ವಿಶೇಷ ವ್ಯವಸ್ಥೆಯೂ ಬೇಕಾಗುತ್ತದೆ. ಕಡಲಡಿ ಮನೆಯನ್ನು ಕೊಂಡರೆ ಅದನ್ನು ನಿಮಗೆ ಬೇಕಾದಲ್ಲಿ ಡೀಪ್ ಕಂಪನಿ ಕಟ್ಟಿಕೊಡುತ್ತದೆ. ಒಂದು ಮನೆಯಲ್ಲಿ ಸಾಮಾನ್ಯವಾಗಿ 6 ಮಂದಿ ವಾಸ ಮಾಡಲು ಅನುಕೂಲವಿದೆ. ಈ ಯೋಜನೆ ಖಚಿತವಾಗಿ ಜಾರಿಗೊಂಡರೆ ಮಾನವನು ನಿರಂತರವಾಗಿ ಜಲವಾಸಿ ಜೀವಿಯಾಗುತ್ತಾನೆ ಹಾಗೂ ನಿರಂತರ ಕಡಲಡಿ ವಾಸ ಮಾಡುವವರು ಎಲ್ಲ ಕಡೆ ಕಂಡುಬರುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ. ಬ್ರಿಟನ್ನಿನ ವೆಲ್ಶ್ ಗಡಿಯ ಗೋಸೆಸ್ಟರ್ ಶೈರ್ನಲ್ಲಿ ಈ ಕಂಪನಿ ಆರಂಭವಾಗಿದೆ. ಈ ಯೋಜನೆಯನ್ನು ಕೆಲವರು ಐಎಸ್ಎಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಲಿಸಿ ಕಡಲ ಸಾಹಸ ಎಂದು ಹೇಳುತ್ತಿದ್ದಾರೆ. ಒತ್ತಡವನ್ನು ಬಿಟ್ಟರೆ ಆಳದಲ್ಲಿ ಕಾಡುವ ಇನ್ನೊಂದು ವಿಚಾರ ಜೀವವಾಯು ಆಮ್ಲಜನಕದ್ದು. ನೀರಿನಲ್ಲಿ ಕೂಡ ಆಕ್ಸಿಜನ್ ಇದೆ. ಅದು ಮುಕ್ತ ವಾತಾವರಣದಷ್ಟು ಪ್ರಮಾಣದಲ್ಲಿಲ್ಲ. ಅಲ್ಲದೆ ಅದು ನೀರಿನಲ್ಲಿ ಕರಗಿ ಬೆರೆತ ಸ್ಥಿತಿಯಲ್ಲಿದೆ. ಹಾಗಾಗಿ ಈ ಕಡಲಡಿಯ ಮನೆಗಳಿಗೆ ಜೀವವಾಯು ಪೂರೈಕೆಯನ್ನು ವಾತಾವರಣದಿಂದ ಒಯ್ಯುವುದು ಹಾಗೂ ಒಂದಷ್ಟು ನೀರಿನಲ್ಲಿರುವುದನ್ನು ಸೋಸಿಕೊಳ್ಳುವುದು 2 ಯೋಚನೆಗಳಿವೆ. ಆ ನಿಟ್ಟಿನಲ್ಲಿ ಸಂಶೋಧನೆ ಮುಂದುವರೆದಿದೆ. ಕಡಲಡಿಯ ಮನೆಗೆ ಅಲ್ಲೇ ಕಡಲ ಮೇಲಿನ ವಾತಾವರಣದಿಂದಲೇ ಸುಲಭವಾಗಿ ಜೀವವಾಯುವನ್ನು ಪಡೆಯುವುದು ಸಾಧ್ಯವಿದೆ. ಕಡಲೊಳಗಿನ ಆಮ್ಲಜನಕ ಸೋಸಿಕೊಂಡರೆ ಅದು ಕಡಲ ಜೀವಿಗಳ ಕಿವಿರು ಉಸಿರಾಟಕ್ಕೆ ಕನ್ನ ಹಾಕಿದಂತಾಗುತ್ತದೆ ಎಂಬ ವಾದವೂ ಇದೆ. ಡೀಪ್ ಸಬ್ಮರ್ಸಿಬಲ್ ಎಂದರೆ ಆಳ ಮುಳುಗು ಮನೆಗಳ ರೂಪುರೇಖೆಗಳನ್ನು ಈಗಾಗಲೇ ಹಾಕಲಾಗಿದೆ. ಇಂಥ ಸೂಟ್ ಮನೆ ಖರೀದಿಸುವವರಿಗೆ ಅದನ್ನು ಸುರಕ್ಷಿತವಾಗಿ ನಿರ್ವಹಿಸುವ ಬಗೆಗೆ ಡೀಪ್ ಕ್ಯಾಂಪಸ್ನಲ್ಲಿ ಸೂಕ್ತ ತರಬೇತಿ ಕೊಡುವ ವ್ಯವಸ್ಥೆಯೂ ಇದೆ ಎಂದು ಡೀಪ್ನ ನಿರ್ವಾಹಕ ಅಧ್ಯಕ್ಷ ಸ್ಟೀವ್ ಏಥರ್ಟನ್ ಹೇಳಿದ್ದಾರೆ. ನಾಸಾ ಬರೇ ರಾಕೆಟ್ ತಯಾರಕ ಸಂಸ್ಥೆಯಲ್ಲ. ಹಾಗೆಯೇ ಡೀಪ್ ಬರೇ ಕಡಲಡಿ ಸೂಟು ತಯಾರಿಸುವುದನ್ನಷ್ಟೇ ಮಾಡುವುದಿಲ್ಲ. ಇದು ಸಂಶೋಧನಾ ಹಾಗೂ ಕಲಿಕಾ ಸಂಸ್ಥೆಯೂ ಆಗಿದೆ ಎಂದು ಅವರು ಹೇಳಿದ್ದಾರೆ. ಈಗಾಗಲೇ ಸಂಶೋಧನೆ ಸಾಗಿದೆ. ಕಡಲಡಿ ಒಂದಷ್ಟು ಆಳಕ್ಕೆ ಹೋಗಲು ಇಂದು ಸಾಕಷ್ಟು ವ್ಯವಸ್ಥೆ ಇದೆ. ಈಗ ಕಡಲಡಿ ಕಾಯಂ ವಾಸಿಸಲು ಸಿದ್ಧವಾಗಿರುವ ಯೋಜನೆಯು ಅಚ್ಚರಿದಾಯಕವೇ ಸರಿ. ಏಕೆ ಗಮನಿಸೋಣ. ಮುಂದಿನ 2 ವರ್ಷ ವಾಮ್ 3D ಕಟ್ಟುಗೆ ಬಗೆಗೆ ವಿನ್ಯಾಸ ಮತ್ತು ಸೂಕ್ತ ವಸ್ತುಗಳ ಬಗೆಗೆ ಸಂಶೋಧನೆ ನಡೆಯುವುದು ಹಾಗೂ 1-2 ಮಾದರಿಗಳನ್ನು ತಯಾರಿಸಿ ಪ್ರಾಯೋಗಿಕವಾಗಿ ಅದರಲ್ಲಿ ವಾಸಿಸಿ ಪರೀಕ್ಷಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಆರಂಭವಾಗಿದೆ. ಡಿಎನ್ವಿ ವಿನ್ಯಾಸವೊಂದು ಯುರೋಪಿನ ತಜ್ಞರಿಂದ ಈಗಾಗಲೇ ಮೆಚ್ಚುಗೆ ಗಳಿಸಿದೆ. ಇದಕ್ಕೆ ಹೂಡುವ ಬಂಡವಾಳಕ್ಕೆ 3 ವರ್ಷ ಬಡ್ಡಿಯಾಗಲಿ ಲಾಭವಾಗಲಿ ನಿರೀಕ್ಷಿಸುವಂತಿಲ್ಲವಾದ್ದರಿಂದ ಎಚ್ಚರಿಕೆಯ ಹೆಜ್ಜೆ ಇಡಲಾಗುತ್ತಿದೆ ಎಂದು ಡೀಪ್ ಕಟ್ಟು ಸಂಸ್ಥೆಯ ಅಧ್ಯಕ್ಷರಾದ ಮೈಕಲ್ ಶಾಕಲ್ ಫೋರ್ಡ್ ಹೇಳಿದ್ದಾರೆ. ನೀರೇ ತುಂಬಿರುವ ಈ ಭೂಮಂಡಲದಲ್ಲಿ ಕೆಲವು ಅತಿ ಆಳದ ಪ್ರದೇಶಗಳಿವೆ.
ಸದ್ಯ 200 ಅಡಿ ಆಳದ ಯೋಚನೆಯಲ್ಲಿರುವ ನಮಗೆ ಆ ಆಳದ ವಾಸ ಈ ಶತಮಾನದಲ್ಲಿ ಸಾಧ್ಯವಿಲ್ಲ. ಹೋಗಿ ಬರುವುದು ಬೇರೆ ಅಂತ ಭೂಮಂಡಲದ ಅತಿ ಆಳದ ಕೆಲವು ಸ್ಥಳಗಳ ಬಗೆಗೆ ತಿಳಿದುಕೊಂಡಿದ್ದರೆ ಮುಂದೆ ನಾವು ಆಳವಾಸದ ಕನಸು ಕಾಣಬಹುದು. ನಮ್ಮ ಮುಂದಿನ ಯಾವುದೋ ತಲೆಮಾರು ಅಲ್ಲಿ ಮನೆ ಮಾಡಿ ಸತ್ತವರಿಗೆ ಮಿಶೆಲ್ ಎಡೆ ಇಡಲೂಬಹುದು. ಶಾಂತ ಮಹಾಸಾಗರದ ಮರಿಯಾನಾ ಟ್ರೆಂಚ್ ಕಡಲ ಕಣಿವೆಯಲ್ಲಿ ಇರುವ ಚಾಲೆಂಜರ್ ಡೀಪ್ ಪ್ರಪಂಚದ ಅತಿ ಆಳದ ಸ್ಥಳವಾಗಿದೆ. ಇದು 10,984 ಮೀಟರ್ ಎಂದರೆ 11 ಕಿಲೋಮೀಟರ್ನಷ್ಟು ಆಳವಿದೆ. ಮೌಂಟ್ ಎವರೆಸ್ಟ್ ಎತ್ತರದ ದುಪ್ಪಟ್ಟು ಆಳದ ಇದಕ್ಕೆ ಚಲನಚಿತ್ರ ಸಾಹಸಿಗ ಜೇಮ್ಸ್ ಕ್ಯಾಮರೂನ್ ಅವರು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ತಯಾರಿಸಿದ ವಿಶೇಷ ಕಡಲು ವಾಹನದಲ್ಲಿ ಹೋದ ಸಾಹಸ ಚಿತ್ರ ತುಂಬಾ ವಿಶೇಷವಾದುದು. ಇನ್ನು ಪೆಸಿಫಿಕ್ ಸಾಗರದ ಟೋಂಗಾ ಟ್ರೆಂಚ್ 2ನೆಯ ಜಾಗ ಹಿಡಿದಿದೆ. ಇಲ್ಲಿ ಕಡಲಾಳವು 10,882 ಮೀಟರ್ ಇದೆ ಎಂದರೆ 10.25 ಕಿಲೋಮೀಟರ್ ಮೀರಿದ್ದು. ಫಿಲಿಪ್ಪೀನ್ಸ್ ಟ್ರೆಂಚ್ ಕೂಡ 10.5 ಕಿಲೋಮೀಟರ್ಗೂ ಹೆಚ್ಚು ಆಳ ಎಂದರೆ 10,540 ಮೀಟರ್ ಆಳವಿದೆ. ನ್ಯೂಜಿಲೆಂಡ್ ಬಳಿ ಇದೆ ಕೆಮ್ರಾಡೆಕ್ ಟ್ರೆಂಚ್. ಇದರ ಆಳ 10,047 ಮೀಟರ್ ಎಂದರೆ 10 ಕಿಲೋಮೀಟರ್ಗೂ ಹೆಚ್ಚು. ಅಟ್ಲಾಂಟಿಕ್ ಸಾಗರದ ಅತಿ ಆಳದ ನೆಲೆ ಪೋರ್ಟೋರಿಕೋ ಟ್ರೆಂಚ್. ಇದು 8,376 ಮೀಟರ್ ಎಂದರೆ 8.25 ಕಿಲೋಮೀಟರ್ಗೂ ಹೆಚ್ಚು ಆಳವಿದೆ. ಪೆರು ಚಿಲಿ ಟ್ರೆಂಚ್ ಕೂಡ ಶಾಂತ ಸಾಗರದ್ದಾಗಿದೆ. ಇದು 8,065 ಮೀಟರ್ ಆಳವೆಂದರೆ 8 ಕಿಲೋಮೀಟರ್ಗೂ ಹೆಚ್ಚಿದೆ. ಇದನ್ನು ಅಟಕಾಮಾ ಟ್ರೆಂಚ್ ಎನ್ನುವುದು ಇದೆ. ವೈಜ್ಞಾನಿಕ ಸಂಶೋಧನೆಯ ಕಾರಣಕ್ಕೆ ರಷ್ಯಾ ಕೊರೆದ ಕೋಲಾ ಸೂಪರ್ ಡೀಪ್ ಬೋರ್ಹೋಲ್ ಅತಿ ಆಳದ ಮಾನವ ನಿರ್ಮಿತ ಆಳವಾಗಿದೆ. ಇದನ್ನು 12,262 ಮೀಟರ್ ಆಳಕ್ಕೆ ಕೊರೆಯಲಾಗಿದೆ, ಅರ್ಥಾತ್ 12.25 ಕಿಲೋಮೀಟರ್. ಇನ್ನೊಂದು ಚಿನ್ನಕ್ಕಾಗಿ ಅಗೆದ ಗಣಿ. ದಕ್ಷಿಣ ಆಫ್ರಿಕಾದಲ್ಲಿ ಎಂಪೋನೆಂಗ್ ಬಂಗಾರದ ಗಣಿ ಇದೆ. ಇದನ್ನು ಒಂದು ಕಡೆ 4,023 ಮೀಟರ್ ಎಂದರೆ 4 ಕಿಲೋಮೀಟರ್ ಮೀರಿ ಆಳಕ್ಕೆ ಅಗೆಯಲಾಗಿದೆ. ಡೆನ್ಮನ್ ಗ್ಲೇಸಿಯರ್ ಇಲ್ಲವೇ ಹಿಮನದಿಯು ನೆಲದ ಮೇಲಿನ ಸ್ವಾಭಾವಿಕ ಅತಿ ಆಳದ್ದಾಗಿದೆ. ಅಂಟಾರ್ಟಿಕಾದ ಇದು 3,572 ಮೀಟರ್ ಆಳ ಎಂದರೆ 3.5 ಕಿಲೋಮೀಟರ್ಗೂ ಹೆಚ್ಚು ಆಳವಿದೆ. ಜಾರ್ಜಿಯಾದ ಅಬ್ಖಜಿಯಾದಲ್ಲಿರುವ ಬೆರ್ಮೋನಿಕಾ ಗವಿಯು 2,212 ಮೀಟರ್ ಎಂದರೆ 2.25 ಕಿಲೋಮೀಟರ್ನಷ್ಟು ಆಳವಿರುವ ಜಗತ್ತಿನ ಪ್ರಾಕೃತಿಕ ಅತಿ ಆಳದ ಗವಿಯಾಗಿದೆ. ಶಾಂತ ಮಹಾಸಾಗರವು 10,000 ಕಿಲೋಮೀಟರಿಗೂ ಹೆಚ್ಚು ಆಳದ 5 ಸ್ಥಳಗಳನ್ನು ಹೊಂದಿದೆ. ಅವು ಎಷ್ಟು ಆಳವೆಂದರೆ 2 ಹಿಮಾಲಯ ಸಾಲುಗಳನ್ನು ಅದರಲ್ಲಿ ಮುಳುಗಿಸಬಹುದು ಎನ್ನುತ್ತಾ ಇಂದಿನ ಎವರೆಸ್ಟ್ ಮುಳುಗಿಸಬಹುದಾದ ಕಡಲಾಳದ ಮನೆಯ ವಿನ್ಯಾಸ ಸಿದ್ಧ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.